ಕರಾವಳಿ ಚಿತ್ರಕಲಾ ಚಾವಡಿ ವತಿಯಿಂದ ಅಕ್ಟೋಬರ್ 29ರಿಂದ ನವೆಂಬರ್ 7ರವರೆಗೆ ನಗರದ ಬಳ್ಳಾರ್ಬಾಗ್ನಲ್ಲಿರುವ ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ವಾರಿಯರ್ಸ್ ಆಫ್ ದಿ ಬ್ಲೂ ಹೆಸರಿನ ಮೀನುಗಾರರ ಬದುಕನ್ನು ಬಿಂಬಿಸುವ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಾರ್ಯದರ್ಶಿ ಎಸ್ಎಂ ಶಿವಪ್ರಕಾಶ್ ಅವರು, ಕರಾವಳಿ ಚಿತ್ರಕಲಾ ಚಾವಡಿಯ ಅಧ್ಯಕ್ಷ ಕೋಟಿ ಪ್ರಸಾದ್ ಆಳ್ವ, ಡಾಕ್ಟರ್ ಪ್ರವೀಣ್ ಪುತ್ರ ಹಾಗೂ ಅವರ ಪುತ್ರಿ ಪ್ರಾವ್ಯ ರಚಿಸಿರುವ 30ಕ್ಕೂ ಅಧಿಕ ಚಿತ್ರಕಲೆಯನ್ನ ಪ್ರದರ್ಶನಕ್ಕಿಡಲಾಗುವುದು. ಅಕ್ಟೋಬರ್ 29ರ ಸಂಜೆ 5:15ಕ್ಕೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ಕ್ಯಾಪ್ಟನ್ ವಿಎ ಪುತ್ರನ್ ಉದ್ಘಾಟನೆ ನೆರವೇರಿಸಲಿರುವರು. ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿರುವರು ಎಂದು ಹೇಳಿದರು. ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಸಾರ್ವಜನಿಕರಿಗೆ ಚಿತ್ರಕಲೆಗಳ ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮೀನುಗಾರಿಕೆಯ ಮೂಲಕವೇ ಬದುಕನ್ನು ಕಂಡುಕೊಂಡಿರುವ ಮೀನುಗಾರರ ಬದುಕಿನ ಚಿತ್ರಣ ಸೇರಿದಂತೆ ಮೀನುಗಾರಿಕೆಯ ವಿವಿಧ ಆಯಾಮಗಳ ಆಕರ್ಷಕ ಕಲಾಕೃತಿಗಳು ಪ್ರದರ್ಶನದಲ್ಲಿ ಇರಲಿವೆ ಎಂದವರು ಹೇಳಿದರು. 160 ಮಿಲಿಯನ್ ಟನ್ನಷ್ಟು ಮೀನಿನ ಉತ್ಪಾದನೆ ಆಗ್ತಾ ಇದೆ ಪ್ರಪಂಚದಲ್ಲಿ. ನಮ್ಮ ದೇಶದಲ್ಲಿ 14 ಮಿಲಿಯನ್ ಟನ್. ಆದರೂ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಹೀಗಾಗಿ ಸ್ನೇಹಿತರೆ, ಮೀನು ಉತ್ಪಾದನೆಯಲ್ಲಿ ನಮ್ಮ ದೇಶದ ಈ ಪ್ರಗತಿಯನ್ನ ನೋಡಿ ಸ್ವತಃ ಅವರು ಮೀನುಗಾರ ಕುಟುಂಬದವರು. ಅವರ ತಂದೆಯವರು PV ಪುತ್ರ ಅಂತಂದೇಳಿ ಪುತ್ರನ್ ಅವರು ಕೊಚ್ಚಿನ್ನಲ್ಲಿ ಒಂದು ಕೇಂದ್ರೀಯ ಮೀನು ಸಂಶೋಧನಾ ಸಂಸ್ಥೆಯಲ್ಲಿ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದವರು. 90 ವರ್ಷ ಅವರು ಉದ್ಘಾಟನೆ, ಅವರಿಗೆ ಅವರ ಒಂದು ಆಸಕ್ತಿ, ಅವರ ತಂದೆಯೇ ಉದ್ಘಾಟನೆ ಮಾಡಬೇಕು ಅಂತ ಅವರು ಉದ್ಘಾಟನೆ ಮಾಡಲಿಕ್ಕೆ ನಾಳೆ ಬರ್ತಿದ್ದಾರೆ. ಮತ್ತೆ ಮಾನ್ಯ ಮೇಯರ್ ಅವರು ಈ ಒಂದು ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬರಲಿಕ್ಕೆ ಒಪ್ಪಿದ್ದಾರೆ. ಮತ್ತೆ ನಮ್ಮ ಇತರೆ ಎಲ್ಲ ಪದಾಧಿಕಾರಿಗಳು ಇರ್ತಾರೆ ನಾಳೆ ದಿವಸ. ಇವರ ಸುಮಾರು ಒಂದು 30 ಪೇಂಟಿಂಗ್ಸ್ ಅಷ್ಟು ಡಿಸ್ಪ್ಲೇಯಲ್ಲಿ ಇರುತ್ತೆ. ತಮ್ಮನ್ನೆಲ್ಲ ನಾನು ಆರಂಭದಲ್ಲಿ ಸ್ವಾಗತ ಕೋರ್ತಾ ಈ ಒಂದು ನಾಳೆಯ ಬೆಳಿಗ್ಗೆ ಸಾಯಂಕಾಲ 5:15 ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕು. ಅನಂತರ ಕಲಾವಿದ ಪ್ರವೀಣ್ ಪುತ್ರ ಅವರು ಮಾತನಾಡಿ, ಪೇಂಟಿಂಗ್ ಕಲೆ ನನ್ನ ಹವ್ಯಾಸ. ವಿವಿಧ ಚಿತ್ರಗಳನ್ನು ರಚಿಸಿದ್ದೇನೆ. ಉದ್ಯೋಗ ನಿಮಿತ್ತ ದೂರದ ಊರಿನಲ್ಲಿದ್ದರೂ ಡ್ರಾಯಿಂಗ್ ಅನ್ನ ಹವ್ಯಾಸವಾಗಿಸಿದ್ದೇನೆ ಎಂದು ಹೇಳಿದರು. ಗವರ್ಮೆಂಟ್ ಜಾಬ್ ಆದ ಕಾರಣ ಬೇರೆ ಬೇರೆ ಜಾಗದಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೇನೆ. ಇದು ನನ್ನದೊಂದು ಹಾಬಿ. ನಾನು ಸರ್ವಿಸಲ್ಲಿ ಇರುವಾಗ ನನ್ನ ಕಂಪ್ಲೀಟ್ ಸರ್ವಿಸ್ ಫಿಶಿಂಗ್ ಮತ್ತು ಫಿಶರೀಸ್ ಬಗ್ಗೆ ಇದ್ದ ಕಾರಣ ನಾನು ಎಲ್ಲ ಪೇಂಟಿಂಗ್ಸ್, ಕಾರ್ಟೂನ್ಸ್ ಎಲ್ಲ ಇದರ ಸಂಬಂಧದಲ್ಲಿ ನಾನು ಮಾಡಿದ್ದೆ. ಫಿಶಿಂಗ್ ಇದು, ಫಿಶರ್ಮನ್ ಇದು, ನಾಟ್ ಓನ್ಲಿ ಸಿ, ಇವನ್ ಇನ್ಲ್ಯಾಂಡ್ ಸೈಡ್ಸ್, ರಿಸರ್ವಾಯರ್, ಫ್ರೆಶ್ ವಾಟರ್, ಅಂಡಮಾನ್ ನಿಕೋಬಾರ್, ನಮ್ಮ ಟ್ರಾವೆಲ್ ನಾವು ಹೋಗ್ತಾ ಇದ್ದಲ್ಲ ಟೂರಲ್ಲಿ ಹೋಗುವಾಗ ಅದೆಲ್ಲ ಐಡಿಯಾಸ್ ಕೊಟ್ಟು ನಾನು ಅದು ಪೇಂಟಿಂಗ್ ಮಾಡಿದ್ದೆ. ನಾನು ಇದಕ್ಕಿಂತ ಮೊದಲು ಒಂದು ಎಕ್ಸಿಬಿಷನ್ ನಾನು ಕೊಚ್ಚಿನಲ್ಲಿ ಕೂಡ ಮಾಡಿದ್ದೆ, ಸೋಲೋ ಎಕ್ಸಿಬಿಷನ್. ಅದು ಕಂಪ್ಲೀಟ್ ಫಿಶಿಂಗ್ ಬೋಟ್ಸ್ ಇದ್ದದ್ದು, ಎಲ್ಲ ಇಂಡಿಯಾದಿಂದ ಫಿಶಿಂಗ್ ಬೋಟ್ಸ್ ಇದ್ದು ಒಂದು ಕಂಪ್ಲೀಟ್ ಎಕ್ಸಿಬಿಷನ್ ಆಗಿದ್ದು. ಅದು 5-6 ದಿವಸ ಅಲ್ಲಿ ಇಟ್ಟಿದ್ದೆ. ಆಗ ನಾನು ಇವರ ಭೇಟ್ ಆದ ಕಾರಣ ಇವರು ಹೇಳಿದ್ರು ನನಗೆ ಮಾತಾಡುವಾಗ, ಹುಡುಗಿ ಬರ್ತಾ ಇದ್ದೀರಲ್ಲ, ಇಲ್ಲಿ ಕೂಡ ಒಂದು ಎಕ್ಸಿಬಿಷನ್ ಇಡುವ ಅಂತೇಳಿ ನಾನು ಎಗ್ರಿ ಮಾಡಿ, ನಾನು ಮತ್ತು ನನ್ನ ಮಗಳು ಕೂಡ ಜಸ್ಟ್ ನನ್ನೊಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ, ಒಟ್ಟಿಗೆ ಮಾಡ್ತಾ ಇದ್ದೆ. ಸುದ್ದಿಗೋಷ್ಠಿಯಲ್ಲಿ ವಿನಯ ಪ್ರವೀಣ್, ಚಿತ್ರ ಚಾವಡಿಯ ಗೌರವಾಧ್ಯಕ್ಷ ಗಣೇಶ್ ಸೋಮಯಾಚಿ ಉಪಸ್ಥಿತರಿದ್ದರು.